ಸ್ವಾಗತ. बनले मस्त सरी बनवली ಬರಲಿ ಇದೆ ಬರಲಿ ಸರಿ ಬರಲ್ಲ ಬರಿಬೇಕು ದಿನ ದಿನ ಬರಿಬೇಕು ಬಾಲೆ ಯಾನು ಫೋನ್ ಮಲ್ಪೇರಿಗೆ ಯಾನಾರ ಕಡಪು ಈ ಶಾಲಾ ಪ್ರಾರಂಭೋತ್ಸವವನ್ನು ನಾವು ವಿನೂತನ ರೀತಿಯಲ್ಲಿ ಈಗ ಮಾಡಲಿಕ್ಕೆ ಆರಂಭ ಮಾಡಿದ್ದೇವೆ. ನಮ್ಮ ಬಗಂಬಿಲ ಶಾಲಾ ವ್ಯಾಪ್ತಿಗೆ ಬರುವಂಥ ಮಕ್ಕಳ ಮನೆಗೆ ಹೋಗಿ ನಾವು ಒಂದು ಮಕ್ಕಳಿಗೆ ಹಾರೈಸಿಕೊಂಡು ಈ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಆಮಂತ್ರಣವನ್ನು ಸ್ವೀಕರಿಸಿ ಬಂದಿದ್ದಾರೆ ನಮ್ಮ ಕೋಟೆಕಾರ ಪಟ್ಟಣ ಪಂಚಾಯತ್ ಉಪಾಧ್ಯಕ್ಷರಾದ ಶ್ರೀಯುತ ಅನಿಲ್ ಬಗಂಬಿಲ ಇವರಿಗೆ ನಮ್ಮ ಶಾಲಾ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಕಾರ್ಯಕ್ರಮಕ್ಕೆ ನಮ್ಮ ಶಾಲಾ ಪಿಲಾರ್ ಹಾಗೂ ತಲಪಾಡಿ ಕ್ಲಸ್ಟರ್ನ CRP ಆದಂಥ ಶ್ರೀಯುತ ಹರೀಶ್ ಕುಮಾರ್ ಇವರು ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಶಾಲಾ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀಮತಿ ಕಿಶೋರಿ ಮೇಡಮ್ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಶಾಲಾ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಬೆಳಗಿನ ಗೂಗಲ್ ಮೀಟಲ್ಲಿ ನಾವು ಪ್ರಾರಂಭೋತ್ಸವವನ್ನು ಮಾಡಿದ್ದೆವು. ಅದಕ್ಕೆ ಚೆನ್ನಾಗಿ ನಮಗೆ ಎಲ್ಲ ಮಕ್ಕಳಿಗೆ ಶುಭ ಹಾರೈಸಿದಂತಹ ಮತ್ತು ನಮಗೆ ಯಾವತ್ತೂ ಪ್ರೋತ್ಸಾಹ ಮಾಡುತ್ತಿರುವಂತಹ ನಮ್ಮ ಶಾಲಾ STMC ಅಧ್ಯಕ್ಷರಾದ ಶ್ರೀಯುತ ಯೋಗೀಶ್ ಆಚಾರ್ಯ ಇವರು ನಮ್ಮ ಕಾರ್ಯಕ್ರಮಕ್ಕೆ ಬೆಳಗಿನಿಂದ ನಮ್ಮ ಜೊತೆ ಇದ್ದಾರೆ. ಇವರಿಗೆ ನಮ್ಮ ಶಾಲಾ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮ ಶುರು ಅಕ್ಷರ ಇನ್ನೊಮ್ಮೆ ಬರಿ ಅದರ ಮೇಲೆ ಬರಿ ಹೇಳು ಆಯ್ತಾ ಹೇಳು ಈ ಕಡೆ ಬಂದು ತಾಯಿ ಒಳ್ಳೆ ಕಲಿಸಿದ್ದಾರೆ. ನಮ್ಮ ಶಾಲಾ ಪ್ರಾರಂಭೋತ್ಸವದ ಮುಖ್ಯ ಧ್ಯೇಯ ವಾಕ್ಯ, ನಮ್ಮ ಕ್ಲಸ್ಟರ್ನ ಧ್ಯೇಯ ವಾಕ್ಯ ಕಲಿಕೆಯ ನಡಿಗೆ ಮಕ್ಕಳ ಕಡೆಗೆ ಎಂಬಂತೆ ಈ ಧ್ಯೇಯ ವಾಕ್ಯದೊಂದಿಗೆ ನಾವು ಪ್ರತಿ ಮಗುವಿನ ಮನೆಗೆ ಹೋಗಿ ನಾವು ಪ್ರಾರಂಭೋತ್ಸವವನ್ನು ಆಚರಿಸಿದ್ದೇವೆ. ಈ ಪ್ರಾರಂಭೋತ್ಸವಕ್ಕೆ ನಮ್ಮ ಶಾಲಾ STMC ಉಪಾಧ್ಯಕ್ಷರು ಶ್ರೀಮತಿ ಸುಜಾತ ಇವರು ನಮ್ಮ ಜೊತೆ ಇದ್ದಾರೆ. ಅವರಿಗೆ ನಮ್ಮ ಶಾಲಾ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಶಾಲಾ ಪ್ರಾರಂಭೋತ್ಸವದ ಬಗ್ಗೆ ನಮ್ಮ ಬಹಳ ಮುತುವರ್ಜಿಯಿಂದ ನಮಗೆ ಯಾವತ್ತೂ ಪ್ರೋತ್ಸಾಹವನ್ನು ನೀಡುತ್ತಿರುವ ನಮ್ಮ ಶಾಲಾ ಪರಿಸರದಲ್ಲೇ ಇರುವ ನಮ್ಮ ಕೋಟೆಕಾರ ಪಟ್ಟಣ ಪಂಚಾಯತಿನ ಉಪಾಧ್ಯಕ್ಷರಾದ ಶ್ರೀಯುತ ಅನಿಲ್ ಬಗಂಬಿಲ ನಮ್ಮ ಜೊತೆ ಇದ್ದಾರೆ. ಅವರು ನಮ್ಮೆಲ್ಲರನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಹೇಳಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಸರ್ಕಾರದ ಆದೇಶದಂತೆ 21 ಮತ್ತು 22ನೇ ಶಾಲೆಗೆ ಸರ್ಕಾರಿ ಶಾಲೆಗೆ 1ನೇ ತರಗತಿಗೆ ಮಕ್ಕಳನ್ನು ಸೇರಿಸುವಂಥ ಕಾರ್ಯಕ್ರಮ ಪ್ರಾರಂಭವನ್ನು ನಮ್ಮ ಬಗಂಬಿಲ ಹಿರಿಯ ಪ್ರಾಥಮಿಕ ಶಾಲೆಯಿಂದ ಪ್ರಾರಂಭ ಮಾಡಿದ್ದಾರೆ. ಇವತ್ತು ಸರ್ಕಾರಿ ಶಾಲೆಯಲ್ಲಿ ಮಕ್ಕಳಿಗೆ ಊಟದಿಂದ ಪುಸ್ತಕ ಮತ್ತು ಅವರಿಗೆ ಬೇಕಾದಂಥ ಬಟ್ಟೆ ಎಲ್ಲ ಸವಲತ್ತುಗಳನ್ನು ಸರ್ಕಾರ ಕೊಡ್ತಾ ಇದೆ. ಆದರೆ ನಮ್ಮ ಜನರು ಹೆಚ್ಚಿನವರು ಇಂಗ್ಲೀಷ್ ಮೀಡಿಯಂನ ಒಂದು ವ್ಯಾಮೋಹಕ್ಕೆ ತುತ್ತಾಗಿ ಅವರು ಅದಕ್ಕೆ ಹೆಚ್ಚು ಮಂದಿ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ. ನಾನು ನಮ್ಮ ಎಲ್ಲ ಪರಿಸರದವರ ಹತ್ರ ಮನವಿಯನ್ನು ಮಾಡೋದು, ನಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಸೇರಿಸುವ, ಅಲ್ಲಿ ಬೇಕಾದಂಥ ಎಲ್ಲ ವ್ಯವಸ್ಥೆಯನ್ನು ನಮ್ಮ ಸರ್ಕಾರದಿಂದ ಉಚಿತವಾಗಿ ಅವರಿಗೆ ಕೊಡ್ತಾ ಇದೆ. ಅದರ ಒಟ್ಟಿಗೆ 1 ರೂಪಾಯಿ ಕೂಡ ಫೀಸ್ ಯಾವುದೇ ಕೂಡ ಇಲ್ಲ. ಅದರ ಒಟ್ಟಿಗೆ ಇಂಗ್ಲೀಷನ್ನು ಕೂಡ ನಮ್ಮ ಕನ್ನಡ ಶಾಲೆಯಲ್ಲಿ ಇಂಗ್ಲೀಷನ್ನು ಕೂಡ ಕಲಿಯುವಂಥ ಒಂದು ಪ್ರೋತ್ಸಾಹವನ್ನು ಅಲ್ಲಿಯ ಅಧ್ಯಾಪಕರು, ಶಿಕ್ಷಕರು ಎಲ್ಲರೂ ಒಳ್ಳೆಯ ರೀತಿಯಲ್ಲಿ ಕೊಡ್ತಾ ಇದ್ದಾರೆ. ಆದ್ದರಿಂದ ನಾನು
ನಮ್ಮ ಸಾರ್ವಜನಿಕರಿಗೆ ಮನವಿಯನ್ನು ಮಾಡ್ತಾ ಇದ್ದೇನೆ. ನಮ್ಮ ಮಕ್ಕಳನ್ನು ಹೆಚ್ಚು ಸರಕಾರಿ ಶಾಲೆಗೆ ಸೇರಿಸುವಂತಾಗಲಿ ಎಂದು ವಿನಂತಿಸ್ತೇನೆ. ಈ ಕಲಿಕೆಯ ನಡೆ ಮಕ್ಕಳ ಕಡೆಗೆ ಅಂತೇಳಿ ಒಂದು ಕಾರ್ಯಕ್ರಮವನ್ನು ವಿನೂತನ ರೀತಿಯ ಕಾರ್ಯಕ್ರಮದಿಂದ ನಮ್ಮ ಶಾಲೆಯ ಶಿಕ್ಷಕಿ ವೃಂದದವರು ಮಾಡಿದ್ದಾರೆ. ಹಾಗೆ ಮಕ್ಕಳು ಸಹ ಒಳ್ಳೆ ಪ್ರೋತ್ಸಾಹಿತರಾಗಿ ನಮ್ಮ ಕನ್ನಡ ಮೀಡಿಯಂ ಶಾಲೆಗೆ ಜಾಸ್ತಿ ಮುತುವರ್ಜಿ ವಹಿಸಿಕೊಂಡು ಹೋಗಬೇಕು. ಎಲ್ಲ ವ್ಯವಸ್ಥೆಯು ಕನ್ನಡ ಮೀಡಿಯಂ ಶಾಲೆಗೆ ಇದೆ. ಉದಾಹರಣೆಗೆ ನಾನೇ ಉದಾಹರಣೆ ಇದ್ದೇನೆ. ನನ್ನ 2 ಮಕ್ಕಳನ್ನು ಸಹ ಇಂಗ್ಲೀಷ್ ಮೀಡಿಯಮಿಂದ ತೆಗೆದು ಕನ್ನಡ ಮೀಡಿಯಂಗೆ ಹಾಕಿದ್ದೇನೆ. ಹಾಗೆ ಇನ್ನು ಮುಂದೆ ಎಲ್ಲರೂ ಸಹ ನಾವು ಕನ್ನಡ ಮೀಡಿಯಂ ನಮ್ಮ ಹತ್ತಿರದ ಶಾಲೆಯನ್ನು ನಾವು ಮೊದಲು ತಿಳ್ಕೊಂಡು ದೂರ ಶಾಲೆಗೆ ಹೋಗದೆ ಕನ್ನಡ ಮೀಡಿಯಂ ನಮ್ಮ ಹತ್ತಿರ ಶಾಲೆ ಎಲ್ಲ ವ್ಯವಸ್ಥೆಯೂ ಇಲ್ಲಿ ಇದೆ. ಟೀಚರ್ಸ್ನವರೆಲ್ಲ ಒಳ್ಳೆ ಪಾಠ ಸಹ ಮಾಡ್ತಾರೆ. ಆದ್ದರಿಂದ ಎಲ್ಲರೂ ಇನ್ನು ಮುಂದೆ ಆದರೂ ಈ ಕೊರೋನಾ ಮಹಾಮಾರಿಯಿಂದಾಗಿ ನಮಗೆ ಶಾಲೆಯ ಹೋಗಿ ಪಾಠ ಕೇಳುವಂಥ ಪರಿಸ್ಥಿತಿ ಇಲ್ಲದಿದ್ದರೂ ಸಹ ಈ ಗೂಗಲ್ ಮೀಟ್ನಂತಹ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ನಾವು ಭಾಗವಹಿಸಿ ಟೀಚರ್ಸ್ ಹೇಳಿದಂಥ ಪ್ರಶ್ನೆಗಳಿಗೆ ಅಥವಾ ಪಾಠ ಮಾಡಿದ್ದಕ್ಕೆಲ್ಲ ನಾವು ಕರೆಕ್ಟಾಗಿ ಉತ್ತರ ಮಾಡಿಕೊಂಡು ವಾರಕ್ಕೊಮ್ಮೆ ಆದರೂ ಟೀಚರ್ ಭೇಟಿಯಾಗಿ ಅವ್ರ ಹತ್ರ ಕೊಟ್ಟು ನಾವು ಇನ್ನು ಮುಂದೆ ಒಳ್ಳೆಯದಾಗಿ ಕಲಿಬೇಕು ಅಂತೇಳಿ ನಾನು ನಮ್ಮ STMC ಪರವಾಗಿ ಹಾಗೂ ಬಗಂವಿಲ ಶಾಲೆಯ ಪರವಾಗಿ ಕೇಳಿಕೊಳ್ತೇನೆ. ಎರಡು 2021-22ನೇ ಶೈಕ್ಷಣಿಕ ವರ್ಷದ ಪ್ರಾರಂಭೋತ್ಸವದ ಈ ಶುಭ ದಿನದಂದು ನಾವು ಇಂದು ಮುಂಜಾನೆ ಬೆಳಗ್ಗೆ 7:30 ಸಮಯಕ್ಕೆ ನಮ್ಮ ಶಾಲೆಯ ಎಲ್ಲ STMCಯ ಸದಸ್ಯರು, ಪೋಷಕರು ಹಾಗೂ ನಮ್ಮ ಎಲ್ಲ 1ರಿಂದ 7ನೇ ತರಗತಿಯ ವಿದ್ಯಾರ್ಥಿಗಳ ಜೊತೆ ಗೂಗಲ್ ಮೀಟ್ ಮೂಲಕ ಈಗಾಗಲೇ ನಾವು ನಮ್ಮ ಪ್ರಾರಂಭೋತ್ಸವವನ್ನು ಮಾಡಿದ್ದೇವೆ. ಆ ಗೂಗಲ್ ಮೀಟ್ ಮೂಲಕ ಮಾಡಿದಂತಹ ಪ್ರಾರಂಭೋತ್ಸವದಲ್ಲಿ ನಮ್ಮ ಜೊತೆ ನಮ್ಮ STMC ಅಧ್ಯಕ್ಷರಾದ ಝೀನತ್, ಉಪಾಧ್ಯಕ್ಷರಾದ ಇಬ್ರಾಹಿಂ ಇವರು ಹಾಗೂ ಪಂಚಾಯತ್ನ ಸದಸ್ಯರಾದ ಇಸ್ಮಾಯಿಲ್ ಇವರೆಲ್ಲ ಪಾಲ್ಗೊಂಡಿದ್ದರು. ಅದೇ ರೀತಿ ನಮ್ಮ ಇವತ್ತು ನಡೆದಂತಹ ಗೂಗಲ್ ಮೀಟ್ನಲ್ಲಿ ನಮ್ಮ ಶಾಲೆಯಲ್ಲಿ ಒಟ್ಟು 96 ವಿದ್ಯಾರ್ಥಿಗಳು ಊರಿನವರು ಇದ್ದುಕೊಂಡು ಅವರಲ್ಲಿ ಸಾಧಾರಣ 65 ಮಕ್ಕಳು ಈ ಗೂಗಲ್ ಮೀಟ್ ಮೂಲಕ ಇವತ್ತಿನ ಪ್ರಾರಂಭೋತ್ಸವದಲ್ಲಿ ಭಾಗವಹಿಸಿದ್ದಾರೆ. ಅವರೆಲ್ಲರಿಗೂ ನಾವು ಈ ಶೈಕ್ಷಣಿಕ ವರ್ಷಕ್ಕೆ ಶುಭ ಹಾರೈಸಿದ್ದೇವೆ. ಅದೇ ರೀತಿ ಮುಂದುವರಿದು ಇವತ್ತು ನಾವು ನಮ್ಮ ಈ ಪ್ರಾರಂಭೋತ್ಸವವನ್ನು ನಮ್ಮ 1ನೇ ತರಗತಿಗೆ ಹೊಸದಾಗಿ ಸೇರ್ಪಡೆಗೊಂಡಂತಹ ವಿದ್ಯಾರ್ಥಿಗಳ ಮನೆಗಳಿಗೆ ಭೇಟಿ ನೀಡುವುದರ ಮೂಲಕ ನಮ್ಮ ಜೊತೆ ನಮ್ಮ ಕ್ಲಸ್ಟರ್ನ CRP ಆದ ಹರೀಶ್ ಸರ್ ನಮ್ಮ ಜೊತೆ ಇದ್ದಾರೆ. ಅವರ ಜೊತೆಗೂಡಿ ಇಂದು ನಾವು ನಮ್ಮ 1ನೇ ತರಗತಿಗೆ ಹೊಸದಾಗಿ ಸೇರಿದ ಮಕ್ಕಳನ್ನು ನಮ್ಮ ಶಾಲೆಗೆ ಸೇರ್ಪಡೆಗೊಳಿಸುವುದಕ್ಕಾಗಿ ಅವರನ್ನು ನಮ್ಮ ಶಾಲೆಗೆ ಸ್ವಾಗತಿಸುವುದಕ್ಕಾಗಿ ಇಂದು ನಮ್ಮ 1ನೇ ತರಗತಿಯ ವಿದ್ಯಾರ್ಥಿಯ ಮನೆಗೆ ಭೇಟಿ ನೀಡಿದ್ದೇವೆ. ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದಾರೆ ನಮ್ಮ CRP ಅವರಾದ ಹರೀಶ್ ಸರ್. ನಿಮ್ಮನ್ನು ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಾವು ನಮ್ಮ ಶಾಲಾ ಶಿಕ್ಷಕರು ಒಟ್ಟು ಸೇರಿಕೊಂಡು ಇವತ್ತು ನಮ್ಮ 1ನೇ ತರಗತಿಯಲ್ಲಿ ಸೇರ್ಪಡೆಯಾದಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಕಲಿಕಾ ಸಾಮಗ್ರಿಗಳನ್ನು ನೀಡಿ ಹೂ ನೀಡಿ ಗೌರವಿಸಿ ಅವರನ್ನು ಪ್ರೀತಿಪೂರ್ವಕವಾಗಿ ನಾವಿಂದು ಸ್ವಾಗತಿಸ್ತಾ ಇದ್ದೇವೆ. ಚಂದ ಮಾಡಿ ಈ ಸಲ ಶಾಲೆಗೆ ಸೇರಿ ಕಲಿಬೇಕು, ಆಯ್ತಾ? ಯಾವ ಅಕ್ಷರ ಇದು? ಅದರ ಮೇಲೆ ಹೇಳ್ತಾ ಬರೀ ಆಯ್ತಾ? ರಾ ಅಂತ ರಾ. ವೆರಿ ಗುಡ್. ಇದನ್ನು ಗೊತ್ತಾಯ್ತಲ್ಲ? ಹುಷಾರ್. ವೆರಿ ಗುಡ್.
ಅವನು ಹುಷಾರು ಕಳೆದ ವರ್ಷ ಬಂದಿದ್ದಾರೆ. ನಮ್ಮ ಶಾಲೆಗೆ ನಿನಗೆ ಸ್ವಾಗತ. ಈಗ ಶಾಲೆಗೆ ಡೈಲಿ ಬರಬೇಕು. ಶಾಲೆ ಶುರುವಾಗಬೇಕು. ಆನಂತರ ಯಾವಾಗ ಬರಬೇಕು? ಈಗ ಬರೀ ವೆರಿ ಗುಡ್. ತಗೋಟ ಕೈಯಲ್ಲಿ ಇಡಿ. ಬರೀ ರಾ ನೋಡೋದು ಬರೀ ಯಾವ ಅಕ್ಷರ ಇದು? ವೆರಿ ಗುಡ್. ಗುಡ್. ಇನ್ನೊಮ್ಮೆ ಬರೀ ಪುಟ್ಟ ಇಲ್ಲಿ ಅದರ ಮೇಲೆ ಬರಿ. ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ, ಕ್ಷೇತ್ರ ಸಂಪನ್ಮೂಲ ಕೇಂದ್ರ ಮಂಗಳೂರು ದಕ್ಷಿಣ ವಲಯ ಇವರ ವತಿಯಿಂದ ನಮ್ಮ ಸಮೂಹ ಸಂಪನ್ಮೂಲ ಕೇಂದ್ರವಾದ ತಲಪಾಡಿ ಇಲ್ಲಿ ನಾವು 1ನೇ ತರಗತಿಯ ಮಕ್ಕಳಿಗೆ ಬಹಳ ಒಂದು ಚಿಕ್ಕದಾಗಿ ನಾವು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಕಾರಣವೇನೆಂದರೆ ಕೋವಿಡ್-19 ಹಿನ್ನೆಲೆಯಲ್ಲಿ ಶಾಲಾ ಪ್ರಾರಂಭೋತ್ಸವವನ್ನು ಶಾಲೆಯಲ್ಲಿ ಮಾಡಲು ಇರುವುದರಿಂದ ನಾವು ಒಂದು ಮಗುವಿನ ಮನೆಗೆ ಬಂದು ನಾವು ಚಿಕ್ಕದಾಗಿ ಮಕ್ಕಳಿಗೆ ಪುಸ್ತಕ, ರಬ್ಬರ್, ಪೆನ್ಸಿಲ್ ಇಂತಹ ಒಂದು ವ್ಯವಸ್ಥೆಯನ್ನು ಮಾಡಿದ್ದೇವೆ. ಇದನ್ನು ನಮ್ಮ ಸಮೂಹ ಸಂಪನ್ಮೂಲ ಕೇಂದ್ರದ ಸಮೂಹ ಸಂಪನ್ಮೂಲ ವ್ಯಕ್ತಿಗಳಾದಂತಹ ಶ್ರೀಯುತ ಹರೀಶ್ರವರ ನೇತೃತ್ವದಲ್ಲಿ ನಾವು ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಮಕ್ಕಳ ಹೆತ್ತವರು, ನಮ್ಮ ಶಾಲೆ 2 ಶಿಕ್ಷಕರು ಹಾಗೂ STMC ಅಧ್ಯಕ್ಷರು ನಮ್ಮೊಂದಿಗಿದ್ದಾರೆ. ಈ ಕಾರ್ಯಕ್ರಮವನ್ನು ನಾವೀಗ ಹಮ್ಮಿಕೊಂಡಿದ್ದೇವೆ. ಕಲಿಕೆಯ ನಡಿಗೆ ಮಕ್ಕಳ ಕಡೆಗೆ ಎಂಬ ಧ್ಯೇಯವಾಕ್ಯದೊಂದಿಗೆ ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ಮಕ್ಕಳ ಕಲಿಕೆ ಈ ವರ್ಷ ಶಾಲೆಯಲ್ಲಿ ಸಾಧ್ಯವಾಗ್ತಾ ಇಲ್ಲ. ಅದಕ್ಕೋಸ್ಕರ ಇವತ್ತಿನಿಂದ ನಮ್ಮ ಆನ್ಲೈನ್ ಕಲಿಕೆ ಆರಂಭವಾಗ್ತಾ ಇದೆ. ಈ ಆನ್ಲೈನ್ ಕಲಿಕೆಯಲ್ಲಿ ಮಕ್ಕಳನ್ನೆಲ್ಲವನ್ನು ನಾವು ಸೇರಿಸಿಕೊಳ್ತಾ ಇದ್ದೇವೆ. ಇದರೊಟ್ಟಿಗೆ ನಮ್ಮ 1ನೇ ತರಗತಿಯ ಪುಟಾಣಿಗಳು ಸಹ ಸೇರಿಕೊಳ್ತಾ ಇದ್ದಾರೆ. ಅವರನ್ನು ನಾವು ಈ ರೀತಿ ಪ್ರಾರಂಭೋತ್ಸವವನ್ನು ನಾವು ಹಮ್ಮಿಕೊಳ್ತೇವೆ. ಹೇಳಬೇಕು.
ಅಲ್ಲಿ ನೋಡು ಮಗ, ಬುಕ್ ನೋಡು, ರ. ಓಕೆ, ನಾಳೆ ಸಹ ಬರಿಬೇಕಿದ್ದಲ್ಲಿ. ನೋಡು ಆಯ್ತು ಹೇಳು. ಎಲ್ಲರಿಗೂ ಆತ್ಮೀಯವಾದ ನಮನಗಳು. ಸಾರ್ವಜನಿಕ ಶಿಕ್ಷಣ ಇಲಾಖೆ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ, ಕ್ಷೇತ್ರ ಸಂಪನ್ಮೂಲ ಕೇಂದ್ರ ಮಂಗಳೂರು ದಕ್ಷಿಣ ವಲಯ ಹಾಗೂ ಸಮೂಹ ಸಂಪನ್ಮೂಲ ಕೇಂದ್ರ ತಲಪಾಡಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ನಾರ್ಲಪಡೇಲ್ ಇದರ ಸಂಯುಕ್ತ ಆಶ್ರಯದಲ್ಲಿ 2021-22ನೇ ಸಾಲಿನ ಶಾಲಾ ಪ್ರಾರಂಭೋತ್ಸವ ಕಾರ್ಯಕ್ರಮವನ್ನು ಕಲಿಕೆಯ ನಡಿಗೆ ಮಕ್ಕಳ ಕಡೆಗೆ ಎನ್ನುವಂತಹ ವಿನೂತನ ಧ್ಯೇಯವಾಕ್ಯದೊಂದಿಗೆ ನಮ್ಮ ಕ್ಲಸ್ಟರ್ನ ಸಮೂಹ ಸಂಪನ್ಮೂಲ ವ್ಯಕ್ತಿಯಾದ ಶ್ರೀಯುತ ಹರೀಶ್ ಸರ್ ಇವರ ಪರಿಕಲ್ಪನೆಯ ಕೂಸು ಇದು. ಕೊರೋನಾ ಸಂಕಷ್ಟ ಸಮಯದಲ್ಲಿ ಶಾಲೆಗೆ ಮಕ್ಕಳನ್ನು ಕರೆದುಕೊಳ್ಳಲು ಬಾರದು ಎನ್ನುವಂತಹ ನಿಟ್ಟಿನಲ್ಲಿ ಅವರ ಮನೆಯ ಕಡೆಗೆ ಹೋಗಿ ಅವರಿಗೆ ಬೇಕಾದಂತಹ ಕಲಿಕೆಯ ಸಾಮಗ್ರಿಗಳನ್ನು ಮತ್ತು ಬ್ಯಾಗ್ ವಿತರಣಾ ಕಾರ್ಯಕ್ರಮವನ್ನು ನಾವು ನಮ್ಮ ಶಾಲೆಯಲ್ಲಿ ದಾನಿಗಳ ಸಹಕಾರದಿಂದ ಹಮ್ಮಿಕೊಂಡಿದ್ದೇವೆ. ಇದಕ್ಕೆ ನಮಗೆ ನಮ್ಮ ತಲಪಾಡಿಯ ಪ್ರವೀಣ್ ಶೆಟ್ಟಿ ನಾರ್ಲಪಡೇಲ್ ಹಾಗೂ ವಿಶ್ವ ಹಿಂದೂ ಬಜರಂಗ ದಳದರ ಸಂಯುಕ್ತಾಶ್ರಯದಲ್ಲಿ ಹಾಗೂ ಊರ ದಾನಿಗಳ ಸಹಕಾರದಿಂದ ಜೊತೆಗೆ ನಮಗೆ ಹಲವಾರು ವರ್ಷಗಳಿಂದ ಬ್ಯಾಗ್ಗಳನ್ನು ನೀಡುತ್ತಿರುವಂತಹ ಶ್ರೀಮತಿ ಭಾಗ್ಯಶ್ರೀ ಟೀಚರ್ ನಮ್ಮ ಜೊತೆ ಇದ್ದಾರೆ. ಅವರ ಸಹಕಾರದೊಂದಿಗೆ ನಾವು ಈ ಕಾರ್ಯಕ್ರಮವನ್ನು ಇದೀಗ ಮಕ್ಕಳ ಮನೆಯಲ್ಲಿ ಹಮ್ಮಿಕೊಳ್ತಾ ಇದ್ದೇವೆ. ಕಳೆದ ಹಲವಾರು ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ನಮ್ಮ ಮಕ್ಕಳಿಗಾಗಿ ನಡೆಸಿಕೊಂಡು ಬರುತ್ತಾ ಈ ಕೊರೋನಾ ಸಂಕಷ್ಟದಲ್ಲೂ ಕೂಡ ಅವರು ನಮಗೆ ಎಲ್ಲರೂ ಸಹಕಾರವನ್ನು ನೀಡಿರುತ್ತಾರೆ. ಸಹಕಾರ ನೀಡಿದ ಎಲ್ಲ ದಾನಿಗಳಿಗೆ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಬೇಲಿ ಮೇಲೆ ಹಾರಾಡಿ ಹಾರಾಡಿ ಬೇಲಿ ಮೇಲೆ ಹಾರಾಡಿ ಮೇಲೆ ಹಾರಾಡಿ ಕೆಂಪು ಟೊಪ್ಪಿ ತೂರಾಡಿ ಹೇಳುವೆನಾ ಎಲೆಕೋಳಿ ಕೊಕ್ಕೊ ಕೂಗೇಳು ಕೂಗೇಳು ಬೆಳ್ಳಂ ಬೆಳಕು ಹೇಗಾಯ್ತು ಹಾಗಂತ ಹೋಪ. ಎಲ್ಲರಿಗೂ ನಮಸ್ಕಾರ. ಸಾರ್ವಜನಿಕ ಶಿಕ್ಷಣ ಇಲಾಖೆ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ, ಕ್ಷೇತ್ರ ಸಂಪನ್ಮೂಲ ಕೇಂದ್ರ ಮಂಗಳೂರು ದಕ್ಷಿಣ ಇವರ ಒಂದು ಪ್ರೋತ್ಸಾಹ ಮತ್ತು ನಿರ್ದೇಶನದಂತೆ ಇವತ್ತು ನಾವು ನಮ್ಮ ಪಿಲಾರ್ ಮತ್ತು ತಲಪಾಡಿ ಕ್ಲಸ್ಟರ್ನ ಎಲ್ಲ ಶಾಲೆಗಳಲ್ಲಿ ವಿನೂತನ ಒಂದು ರೀತಿಯ ಒಂದು ಪ್ರಾರಂಭೋತ್ಸವವನ್ನು ನಾವು ಆಚರಿಸ್ತಾ ಇದ್ದೇವೆ. ಅಂದರೆ ನಾವೊಂದು ಇದಕ್ಕೆ ಧ್ಯೇಯವಾಕ್ಯವನ್ನು ನಾವು ಕೊಟ್ಟಿದ್ದೇವೆ. ಕಲಿಕೆಯ ನಡಿಗೆ ಮಕ್ಕಳ ಕಡೆಗೆ ಎಂಬ ಒಂದು ಧ್ಯೇಯವಾಕ್ಯದೊಂದಿಗೆ ನಾವು 2021-22ನೇ ಶೈಕ್ಷಣಿಕ ವರ್ಷದ ಈ ಒಂದು ಪ್ರಾರಂಭದ ದಿನದಂದು ನಾವು ನಮ್ಮ
ಎಲ್ಲ ಶಾಲೆಯಲ್ಲಿ 1ನೇ ತರಗತಿಗೆ ದಾಖಲಾದಂಥ ಮಕ್ಕಳ ಮನೆಗೆ ಹೋಗಿ ಅವರಿಗೆ ಕಲಿಕೋಪಕರಣಗಳನ್ನು ಅವರಿಗೆ ವಿತರಿಸಿ ಶಿಕ್ಷಕರಿಂದ ಅವರಿಗೆ ಅಕ್ಷರಗಳನ್ನು ಬರೆಸುವುದರ ಮೂಲಕ ಅವರನ್ನು ನಾವು 1ನೇ ತರಗತಿಗೆ ನಮ್ಮ ಶಾಲೆಗೆ ಸ್ವಾಗತ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ಇದೊಂದು ನಮ್ಮ ಪಿಲಾರ್ ಮತ್ತು ತಲಪಾಡಿ ಕ್ಲಸ್ಟರಲ್ಲಿ ವಿನೂತನವಾದ ಒಂದು ಕಾರ್ಯಕ್ರಮ. ಯಾಕಂದರೆ ಈಗ ನಮ್ಮ ಈ ಒಂದು ಕೊರೋನಾ ರೋಗದ ಈ ಒಂದು ಸಂಕಷ್ಟದ ಸಮಯದಲ್ಲಿ ನಮಗೆ ಭೌತಿಕವಾದ ಒಂದು ತರಗತಿ ನಮಗೆ ನಡೆಸಲಿಕ್ಕೆ ಆಗುವುದಿಲ್ಲ. ಈ ಒಂದು ದಿಶೆಯಿಂದ ನಾವು ಮಕ್ಕಳ ಮನೆಗೆ ಹೋಗಿ ನಾವು ಅವರಿಗೆ ಕಲಿಸುವಂಥದ್ದಾಗಿರ್ಬೋದು. ಅವರನ್ನು 1ನೇ ತರಗತಿಯ ಮಕ್ಕಳಿಗೆ ಹೆಚ್ಚು ಒತ್ತು ಕೊಟ್ಟು 1ರಿಂದ 5ನೇ ತರಗತಿಯ ಮಕ್ಕಳನ್ನು ನಾವು ಅವರ ಮನೆಗೆ ಅಥವಾ ಶಾಲೆಗೆ ಕರೆಸಿ ಅವರಿಗೆ ಭರಿಸುವಂಥ ಒಂದು ಕಾರ್ಯಕ್ರಮ ನಾವು ಇಟ್ಟಿದ್ದುಕೊಂಡಿದೆ. ಅದಕ್ಕೆ ನಾವು ಈ ವರ್ಷದ ಇಡೀ ಶೈಕ್ಷಣಿಕ ವರ್ಷಕ್ಕೆ ನಾವು ಕಲಿಕೆ ನಡಿಗೆ ಮಕ್ಕಳ ಕಡೆಗೆ ಎಂಬ ಒಂದು ಧ್ಯೇಯವಾಕ್ಯದೊಂದಿಗೆ ಇವತ್ತು ಎಲ್ಲ ಶಿಕ್ಷಕರು ಹಾಗೆ ಎಲ್ಲ STMC ಅವರು ಹಾಗೆ ಊರ ದಾನಿಗಳು ಪೋಷಕರು ಮಕ್ಕಳು ಎಲ್ಲ ಸೇರಿ ನಾವು ಶಿಕ್ಷಣಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದಕ್ಕೆ ಎಲ್ಲರೂ ಎಲ್ಲ ಶಾಲೆಯವರು ಇವತ್ತು ಇದಕ್ಕೆ ಒಂದು ಒತ್ತನ್ನು ಕೊಟ್ಟು ಇದನ್ನು ಬಹಳ ಒಳ್ಳೆಯ ರೀತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಎಲ್ಲರಿಗೂ ಇಲಾಖೆಯ ಪರವಾಗಿ ನಾನು ಹೃತ್ಪೂರ್ವಕ ಅಭಿವಂದನೆಗಳನ್ನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಧನ್ಯವಾದಗಳು.